ದಟ್ಟಡವಿಯ ನಡುವಿರುವಂತಹ ಗಣೇಶ ಈ ಊರನ್ನು ರಕ್ಷಿಸಿದಾತ, ಈ ಊರಿನ ಆಪತ್ತುಗಳನ್ನು ದೂರ ಮಾಡಿದಾತ, ಈ ಊರಿನಲ್ಲಿರುವಂತಹ ಒಂದಷ್ಟು ಭಯಗಳನ್ನು ದೂರ ಮಾಡಿದಾತ, ಈ ಊರಿನಲ್ಲಿ ನೆಮ್ಮದಿಯನ್ನು ನೆಲೆಸುವಂತೆ ಮಾಡಿದಾತ ಮಹಾಗಣೇಶ. ಆ ಮಹಾಗಣೇಶನಿಗೆ ಇಲ್ಲಿ ಗುಡಿ ನಿರ್ಮಾಣ ಆಗ್ತಾ ಇದೆ. ಗುಡಿ ಈ ಹಿಂದೆಯೇ ನಿರ್ಮಾಣ ಆಗಿದೆ, ಆದರೆ ಈಗ ಜೀರ್ಣೋದ್ಧಾರದಲ್ಲಿದೆ. ಬಾಂಜಾರುಮಲೆಯ ಮಹಾಗಣಪತಿ ದೇವಸ್ಥಾನ ಇದು ಪ್ರಪ್ರಥಮ ವರದಿ. ಯಾಕೆಂತಂದರೆ ಇಲ್ಲಿಯ ತನಕ ಯಾವ ವರದಿಗಾರರು ಕೂಡ ಇಲ್ಲಿಗೆ ಬಂದಿಲ್ಲ ಮತ್ತು ಯಾರೂ ಕೂಡ ಈ ಪ್ರದೇಶಕ್ಕೆ ಬಂದು ಈ ಗಣೇಶನ ಬಗ್ಗೆ, ಈ ಗಣೇಶನ ವಿಗ್ರಹದ ಬಗ್ಗೆ, ಗಣೇಶನ ಮೂರ್ತಿಯ ಬಗ್ಗೆ ಮತ್ತು ಗಣೇಶನ ಈ ದೇವಸ್ಥಾನದ ಬಗ್ಗೆ ಎಲ್ಲಿಯ ತನಕ ವರದಿಯಾಗಲಿ ಇದು ಮೊದಲ ವರದಿ. ಅದು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಹೆಗ್ಗಳಿಕೆಯೊಂದಿಗೆ ಇದೀಗ ಯಾವ ರೀತಿಯಾಗಿ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸುತ್ತುಬೌಳಿಯ ಕೆಲಸ ಆಗ್ತಾಯಿದೆ. ಬಹಳಷ್ಟು ವೇಗವಾಗಿ ಆಗಬೇಕಿತ್ತು ಕೆಲಸ, ಅದನ್ನು ಸ್ವಲ್ಪ ನಿಧಾನಗತಿ ಇದೆ. ಯಾಕೆಂತಂದರೆ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇಲ್ಲಿಗೆ ಒಂದು ಸರಕುಗಳನ್ನು ಸಾಗಾಟ ಮಾಡೋದು ಇರುವುದು ಎಲ್ಲವೂ ಕೂಡ ಹರಸಾಹಸ. ಆದ್ದರಿಂದ ನೋಡಿ ಇಲ್ಲೆಲ್ಲರೂ ಕೂಡ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇದು ಸುತ್ತುಪೌಳಿಯ ಕೆಲಸ ಹೇಗಾಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ಇಲ್ಲಿಗೆ ಮೇಸ್ತ್ರಿಗಳೆಲ್ಲ ಊರಿನಿಂದ ಅಂದರೆ ಚಾರ್ಮಾಡಿ ಆ ಕಡೆಯಿಂದ ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಏನು ಹೆಸರು? ಭರತ್. ಓಕೆ, ಎಲ್ಲಿಂದ ನೀವು? ನಾವು ಚಾರ್ಮಾಡಿಯಿಂದ. ಎಷ್ಟು ದಿನ ಆಗ್ಬೋದು ಈ ಒಂದು ದೇವಸ್ಥಾನದ ಕೆಲಸ ನಿಮ್ಮ ಪ್ರಕಾರ? ಇದೊಂದು 2 ವಾರ. 2 ವಾರ. ಯಾವುದು ಸುತ್ತುಪೌಳಿ? ಓಕೆ. ನೋಡಿ ಈ ದೇವಸ್ಥಾನದ ವಿಶೇಷತೆ ತುಂಬ ಇದೆ. ಆ ಎಲ್ಲ ವಿಶೇಷತೆಗಳನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಮೊದಲಿಗೆ ಸುತ್ತುಪೌಳಿಯ ಕೆಲಸ ಹೇಗಾಗಿದೆ ಅನ್ನೋಂಥ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಾಕಿ ಉಳಿದಿರುವಂಥದ್ದು ಇದಿಷ್ಟಕ್ಕೂ ಕೂಡ ಮಣ್ಣು ಮುಚ್ಚಿ ಅದನ್ನು ಲೆವೆಲ್ ಮಾಡಲಿಕ್ಕಿದ್ದಾರೆ. ಇದೇ ಲೆವೆಲಿಗೆ ಸಂಪೂರ್ಣವಾಗಿ ದೇವಸ್ಥಾನದ ಲೆವೆಲ್ಗೆ ಬರ್ತಾ ಇದೆ. ಇದು ದೇವರ ಗುಡಿ. 1980ರ ದಶಕದಲ್ಲಾಗಿರುವಂತಹ ಗುಡಿ. ಈ ಗುಡಿಯ ವಿಶೇಷತೆ ಮತ್ತು ಅಲ್ಲಿರುವಂಥ ನಾಗಸನ್ನಿಧಿಯಲ್ಲಿಯೂ ಕೂಡ ಬಹಳ ವಿಶೇಷವಾದಂತಹ ನಾಗನ ಮೂರ್ತಿಗಳಿದ್ದಾವೆ. ಅವು ಅಶ್ವತ್ಥ ಮರ, ಬಹಳ ಪ್ರಕೃತಿ ದತ್ತವಾದಂತಹ ಪ್ರದೇಶದಲ್ಲಿ ದೇವರು ಎಲ್ಲಿ ಕುಳಿತುಕೊಳ್ಳಬೇಕೋ ಅಂತಹ ಪ್ರಕೃತಿ ದತ್ತವಾದಂಥ ಪ್ರದೇಶದಲ್ಲಿ ದೇವರು ಕುಳಿತುಕೊಂಡಿದ್ದಾನೆ ಅನ್ನುವಂಥದ್ದನ್ನು ತೋರಿಸುವಂಥ ರೀತಿಯಲ್ಲಿದೆ. ಈ ಹಿಂದಿನ ದೇವಸ್ಥಾನದ ಮಾಡಗಳನ್ನು ತೆಗೆಯಲಾಗಿದೆ, ಹೊಸತಾಗಿ ಪುನರುಜ್ಜೀವನಗೊಳಿಸುವಂಥ ನಿಟ್ಟಿನಲ್ಲಿ ಈ ಊರಿನವರು ಮುಂದಾಗಿದ್ದಾರೆ. ಆದರೆ ಇಲ್ಲಿರೋದು ಕೇವಲ ಮಕ್ಕಳು, ವೃದ್ಧರು, ಯುವಕರು, ಮಧ್ಯವಯಸ್ಕರು ಎಲ್ಲ ಸೇರಿ ಇರುವಂಥದ್ದು 140ರಿಂದ 150 ಜನ ಅಷ್ಟೇ. 150 ಜನ ಮಾತ್ರ ಇರೋದು. ಈ ಜೀರ್ಣೋದ್ಧಾರಕ್ಕೆ 35 ಲಕ್ಷದ ಎಸ್ಟಿಮೇಷನ್ ಇದೆ. 150 ಜನ, ಅದರಲ್ಲಿ ಮಕ್ಕಳೇ ತುಂಬ ಜನ ಇದ್ದಾರೆ. ಹೇಗೆ ಕೆಲಸ ಕಾರ್ಯ ಅನ್ನುವಂತಹದ್ದು ಬಹಳ ವಿಶೇಷ. ಅದರ ಜೊತೆಗೆ ಶ್ರಮ ಏವ ಜಯತೆ ಇವರ ಮಂತ್ರ. ವಾರದಲ್ಲಿ 4 ದಿನ ಗ್ರೂಪನ್ನು ಮಾಡಿಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡೋರ ಹತ್ರ ಮಾತನಾಡಿಸುವ. ಬಾಂಜಾರುಮಲೆಯ ಗಣೇಶ ಅದು ನಾಟ್ಯ ಗಣೇಶ, ನಾಟ್ಯ ಮಾಡ್ತಾ ಇರುವಂತಹ ಮೂರ್ತಿ. ದೇವಸ್ಥಾನದ ಎದುರು ಭಾಗವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಈ ಹಿಂದಿನ ದೇವಸ್ಥಾನ. ಈ ಹಿಂದೆ ದೇವಸ್ಥಾನ ಮಾಡುವಾಗಲೂ ಕೂಡ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದ್ದಾರೆ. ಹೆಚ್ಚಿನದನ್ನು ಶಿಲಾಮಯ ಮಾಡುವಂಥ ಪ್ರಯತ್ನವನ್ನು ಕೂಡ ಈ ಊರಿನವರು ಮಾಡಿದ್ದಾರೆ. ಇದೀಗ ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿದ್ದಾರೆ. ಆ ಜೀರ್ಣೋದ್ಧಾರದ ಕೆಲಸ ಆಗ್ತಾ ಇದೆ. ಆದರೆ ಅಂದುಕೊಂಡಂತೆ ಫೆಬ್ರವರಿಯಲ್ಲಿ ಅವರು ಜೀರ್ಣೋದ್ಧಾರ ಮಾಡಬೇಕು ಅಥವಾ ಬ್ರಹ್ಮಕಲಶ ಮಾಡಬೇಕು ಅಂತ ಅಂದುಕೊಂಡಿದ್ರು. ಆದರೆ ಅಷ್ಟು ವೇಗವಾಗಿ ಕೆಲಸಗಳು ಆಗೋದಿಲ್ಲ. 1 ತಿಂಗಳು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡುವ, ಮಾತಾಡಿಸುವ. ಬನ್ನಿ ಹತ್ತಿರ ಬನ್ನಿ. ಸರ್, ಈಗ ನೀವು ಎಷ್ಟು ಜನ ಇವತ್ತು ಗುರುವಾರ ಇಷ್ಟು ಜನ ಸೇರಿದ್ದೀರಿ? ಯಾಕೆ ಇಷ್ಟೇ ಜನ? ಅದು ಒಂದು ಗ್ರೂಪಿಗೆ 10 ಜನದಾಗೆ ನಾವು ಒಂದೊಂದು ಗ್ರೂಪ್ ಮಾಡಿದ್ದು. 4 ದಿನದಲ್ಲಿ 4 ಗ್ರೂಪಿನವರು ಒಂದೊಂದು ದಿನ ಬಂದು ಕೆಲಸ ಮಾಡಬೇಕು ಮೇಸ್ತ್ರಿಗಳ ಒಟ್ಟಿಗೆ. ಹಾಗೆ ಮತ್ತು ಅವರು ಹೇಳಿದ ಕೆಲಸವನ್ನು ಅವರು ಮಾಡಬೇಕು, ನಾವು ಮಾಡ್ತಾ ಹೋಗಿರಬೇಕು. ಮತ್ತು ನಮ್ಮಲ್ಲಿ ಕೆಲಸಕ್ಕೆ ಇಲ್ಲಿ ಕೆಲಸ ಮಾಡುವವರು ಕಡಿಮೆ. ಮನೆಯಲ್ಲಿ ಕೂಡ ಕೆಲಸ ಆಗಬೇಕು, ಕೂಡ ಇಲ್ಲಿ ಕೆಲಸ ಆಗಬೇಕು. ಮತ್ತು ಆರ್ಥಿಕ ಪರಿಸ್ಥಿತಿ ತುಂಬ ಕಡಿಮೆ ಇದ್ದರಿಂದ ಜನ ಬಿಟ್ಟು ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿದೆ. ಆದ ಕಾರಣ ಒಂದು ಗ್ರೂಪಿನ ಥರ ಮಾಡಿ 10 ಜನದಾಗೆ. ಈಗ 4 ಗ್ರೂಪ್ ಅಂದರೆ ವಾರದಲ್ಲಿ ಯಾವೆಲ್ಲ ದಿನ? ಅದು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. 4 ದಿನ 4 ಗ್ರೂಪ್ ಅವರು 10 ಜನ. 10 ಜನ ಮೇಸ್ತ್ರಿಯವರು ಹೊರಗಿನವರು. ಅವರು ಹೊರಗಿನವರು. ಮತ್ತು ಆ ಒಂದೊಂದು ದಿನ ಒಂದೊಂದು ಗ್ರೂಪಿನವರು ಬಂದು ಕೆಲಸ ಮಾಡ್ತಾ ಹೋಗ್ತಾರೆ. ಈಗ ನೀವು ಗ್ರೂಪಿಂದ ಕೆಲಸ ಮಾಡ್ತೀರಿ, ನಿಮಗೆ ಸಂಬಳ? ನಮಗೆ ಸಂಬಳ ಇಲ್ಲ, ನಾವು ಸಾರ್ವಜನಿಕವಾಗಿ ದೇವರ ಸೇವೆ, ಶ್ರಮದಾನ. ಶ್ರಮದಾನ. ಎಲ್ಲರೂ ಸೇರಿ ಯಾವತ್ತೆಲ್ಲ ಕೆಲಸ ಮಾಡೋದು?
ಆದಿತ್ಯವಾರ ಮಂಗಳವಾರ. ಸೋಮವಾರ ಒಂದು ಪೇಟೆಗೆ ಅಲ್ಲಿ ಇಲ್ಲಿ ಹೋಗ್ತಾರೆ, ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾರಲ್ಲ, ಅದಕ್ಕೆ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು. ಹಾಸ್ಟೆಲಲ್ಲೆಲ್ಲ ಮಕ್ಕಳಿದ್ದಾರೆ, ಅಲ್ಲಿಗೆಲ್ಲ ಹೋಗ್ತಾರೆ ನೋಡ್ಲಿಕ್ಕೆ. ಹಾಗೆ ಒಂದು ದಿವಸ ರಜೆ. ಅದೊಂದು ದಿವಸ ರಜೆ. ರಜೆ. ಈಗ ಆದಿತ್ಯವಾರ ಮತ್ತು ಮಂಗಳವಾರ ಎಷ್ಟು ಜನ ಆಗ್ತಾರೆ? ಆದಿತ್ಯವಾರ ಮಂಗಳವಾರ ಒಂದು 20-30 ಜನ ತನಕ ಆಗುತ್ತೆ. 30 ಜನ. ನೀವು ಇಡೀ ಊರಲ್ಲಿ ಎಷ್ಟು ಜನ ಇದ್ದೀರಮ್ಮ? 135 ಜನ ಅಷ್ಟೇ. ಅಷ್ಟೇ, ಮಕ್ಕಳು ಸೇರಿ 135 ಜನ. 30 ಲಕ್ಷ 35 ಲಕ್ಷ 40 ಲಕ್ಷದ ಎಸ್ಟಿಮೇಷನ್ ಹಾಕ್ಲಿಕ್ಕೆ ಆಗುತ್ತಾ? ಎಲ್ಲರೂ ಸ್ವಲ್ಪ ಏನಾದರೂ ಹೊರಗಿನವರು ಕೂಡ ತನುಮನ. ಈ ದೇವರು ಗಣೇಶನ ಆರಾಧನೆಯ ನಂತರ ನಿಮ್ಮ ಬದುಕಲ್ಲಾದ ಬದಲಾವಣೆಗಳೇನು? ನಮಗೆ ತೋಟಕ್ಕೆ ಆನೆ ಎಲ್ಲ ಬರ್ತಾ ಉಂಟು, ಈಗ ಆನೆ ಎಲ್ಲ ಇಲ್ಲ, ಏನು ತೊಂದರೆ ಏನಿಲ್ಲ, ಒಳ್ಳೆಯದಾಗಿದೆ. ಅದಕ್ಕೆ ಒಂದು ಮುಂಚೆ ತುಂಬ ತೊಂದರೆ ಆನೆದು ಬಂದು ಅಡಿಕೆ ಮರ ಎಲ್ಲ ಬೀಳಿಸೋದು, ಬಾಳೆ ತಿನ್ನೋದು, ತೆಂಗಿನ ಮರ ತಿನ್ನೋದು ಎಲ್ಲ ಇತ್ತು. ಈಗ ಯಾವುದೂ ಇಲ್ಲ. ಈ ಗಣೇಶನ ಮೂರ್ತಿಯನ್ನು ಇಲ್ಲಿ ತಂದದ್ದು ಒಂದು ಕತೆ, ಆ ಕಥೆಯನ್ನು ಹೇಳಲಿಕ್ಕೆ ಇದ್ದಾರೆ ಇವರು. ಸರ್, ಹೇಗೆ ಇಲ್ಲಿ ಗಣಪತಿ ಆರಾಧನೆ ಯಾವಾಗ ಮಾಡಿದ್ದು ಮತ್ತು ಹೇಗೆ? ನಮ್ಮ ಹಿರಿಯರ ಕಾಲದಿಂದ ಗಣಪತಿ ಆರಾಧನೆ ಮಾಡ್ತಿದ್ದು, ಅದು ಮೇಲೆ ಕಾಡೊಳಗೆ ಉಂಟು. ಈಗ ಅದರಲ್ಲಿ ಮೂರ್ತಿ ಏನಿಲ್ಲ, ಆ ಕಳ್ಳತನವಾಗಿ ಹೋಗಿದೆ, ನಾವು ಬಿಟ್ಟಿದೆ. 1980 ದಶಕದಲ್ಲಿ ನಾವು ಜೇನು ಟ್ರೈನಿಂಗ್ ಮಾಡ್ತಿದ್ದಾಗ, ಜೇನು ಸರ್ಕಾರದಿಂದ ಜೇನು ಟ್ರೈನಿಂಗ್ ಕೊಟ್ಟು ಒಂದು 20 ಜನ ನಾವು ಇದ್ದೇವೆ ಟ್ರೈನಿಂಗ್ ಮಾಡುವ. ಆ ಟೈಮಿಗೆ ನಾವು ಒಂದು ದೇವಸ್ಥಾನ, ಗಣಪತಿ ತಂದು ನಾವು ಒಂದು ದೇವಸ್ಥಾನ ಕಟ್ಟುವಂಥ ಅಭಿಪ್ರಾಯ ಎಲ್ಲರೂ ನಾವು ಮಾಡಿ, ಅದಕ್ಕೆ ಏನಪ್ಪ ಅಬ್ದುಲ್ ಕುಂಜಿದ್ದಾರೆ ಅವರಿಗೆ ಒಂದು ಕಾಗದದಲ್ಲಿ ಇಂತಿಂಥ ಸಾಮಾನು ಬೇಕಂತ ಬರೆದು ಕೊಟ್ಟಿದ್ದೇವೆ. ಬರೆದು ಕೊಟ್ಟ ನಂತರ ಅವರು 3 ದಿನದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಮೂರ್ತಿ ಬೇಕಾದ ವಸ್ತು ಎಲ್ಲ ತಂದು ಕೊಟ್ಟರು. ಅದನ್ನು ನಾವು 3 ವರ್ಷ ಮರದಲ್ಲಿ ಕಟ್ಟಿಬಿಟ್ಟಿದ್ದೇವೆ. 1983ರಲ್ಲಿ ಕಟ್ಟಿದ್ದೇವೆ. ಕಟ್ಟಿ 3 ವರ್ಷದ 86ರಲ್ಲಿ ನಾವು ಈ ಸಣ್ಣದು ಸಣ್ಣದು ಅಂದರೆ ಇಷ್ಟು ಇದು 2 ಸರ್ವಿಸಲ್ಲಿ ಕಲ್ಲಿದ್ದು ಮಾಡಿದ್ದು. ಅದರ ಮೊದಲು ಇಟ್ಟಿಗೆ, ನಾವೇ ಸ್ವಂತ ಇಟ್ಟಿಗೆ ಮಾಡಿ ಅದರಲ್ಲಿ ಬ್ರಹ್ಮಕಲಶೋತ್ಸವ ಮಾಡಿದ್ದೇವೆ. ಅದರ ನಂತರ 2020 ಇಸ್ವಿಗೆ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಮಾಡುವುದಂತ ಆಯಿತು. ಕಲ್ಲಿಂದ ನಾವು ಈ ಕಾರ್ಕಳದ ಮೇಸ್ತ್ರಿಗಳನ್ನು ತರಿಸಿ ಅವರು ಕಾಂಟ್ರಾಕ್ಟ್ ಕೊಟ್ಟು 1.5 ಲಕ್ಷ ರೂಪಾಯಿಗೆ ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಇದು ಸಣ್ಣದಾಗಿತ್ತು, ಒಂದಿಷ್ಟೇ ಇದ್ದದ್ದು ಜಾಗ. ಇದನ್ನು ರಾತ್ರಿ ಹಗಲು ಅಂತ ಇದು 6 ತಿಂಗಳಲ್ಲಿ ಕೆಲಸ ಮುಗಿಸಿದೆ. 6 ತಿಂಗಳಲ್ಲಿ ಮತ್ತು ಬ್ರಹ್ಮಕಲಶೋತ್ಸವ ಮಾಡಿದೆ. ಮತ್ತು ಏನು ಇದ್ರ ಕೊಡುಗೆ ಏನಪ್ಪ ಇದು ಮೊಯ್ದಿನ ಕುಂಜಾರ್ದು ಅವ್ರ ಮನೆತನದು. ಈಗಲೂ ಅವರು ನಮ್ಮ ದೇವಸ್ಥಾನಕ್ಕೆ ಕೊಡುವುದು ಏನು ತೆಗೆದ್ರು ಕೊಡ್ತಾರೆ, ಏನಿಲ್ಲ ಅಂತ ಹೇಳಲ್ಲ. ಮತ್ತು ಪರ ಊರಿನ ಭಕ್ತರಿಂದ ತುಂಬ ನಮಗೆ ಅನುಕೂಲ ಆಗಿದೆ. ಇದು ಮೊದಲು ಈಗ 30 ಲಕ್ಷದ ಎಸ್ಟಿಮೇಷನ್ಗೆ ಯಾರ್ಯಾರ್ದಾದ್ರೂ ಅನುದಾನ ಕೊಡುವಂಥದ್ದು ಅಂಥದ್ದೇನಾದರೂ ಇದೆಯಾ? ಕಳೆದ ವರ್ಷವೇ ಬ್ರಹ್ಮಕಲಶೋತ್ಸವ ಮಾಡೋದು ಅಂತ ಸಂಕಲ್ಪ ಮಾಡಿದ್ದೇವೆ ದೇವಸ್ಥಾನದಲ್ಲಿ ಎಲ್ಲರೂ ಕೂಡಿ. 24ನೇ ವರ್ಷದ ಬ್ರಹ್ಮಕಲಶೋತ್ಸವ ಮಾಡೋದಂತ ಕಳೆದ ವರ್ಷವೇ ನಾವು ವಾರ್ಷಿಕ ಇದರಲ್ಲಿ ಸಂಕಲ್ಪ ಮಾಡಿ ಆಯಿತು. ಆದರೂ ನಮಗೇನಾಗಿದೆ, ನಮಗೆ ಎಲ್ಲದರ ಆರ್ಥಿಕ ಅಂತ ಹೇಳ್ಬೋದು, ಮತ್ತು ಜನ ಒಗ್ಗಟ್ಟು ಸ್ವಲ್ಪ ಹಿಂದೆ ಮುಂದೆ ಒಬ್ಬರು ಬಂದ ಮತ್ತೊಬ್ಬರು ಬಂದು ಆ ಸಮಸ್ಯೆ ಉಂಟು. ಅದು ಸಹ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ಈ ವರ್ಷ ಮಾಡೋದಂತ ಆಯಿತು. ಮಾಡುವಾಗ ನಮಗೆ ಸಮಯವಿಲ್ಲ, ಭಟ್ರುಗಳು ಹೇಳಿದ್ರು ವಾರ್ಷಿಕ ಉತ್ಸವ ಮಾಡ್ತೇವೆ, ಆ ಟೈಮಿಗೆ ಮಾಡಬೇಕಾಗ್ತದೆ ಅಂತ ಹೇಳಿದರು. ಹಾಗಾಗಿ ನಮಗೆ ಇದರ ಬಗ್ಗೆ ಅನುದಾನನೇ ಕೊರತೆ ಕಡಿಮೆ ಉಂಟು. ಒಂದು 60ರಿಂದ 80 ಲಕ್ಷ ಎಸ್ಟಿಮೇಟ್ ನಾವು ಮಾಡಿದ್ದೇವೆ. ಅನ್ನಛತ್ರಕ್ಕೆ ಬೇಕು, ತೀರ್ಥ ಮಂಟಪ ಬೇಕು, ಮತ್ತು ಅರಿಕುಟೀರ, ಭಜನಾ ಮಂದಿರ, ಮತ್ತು ದೇವಸ್ಥಾನದೊಳಗೆ ಇದು ನೀರು ನಿಲ್ತದಂತ ಹೇಳಿದರು ಭಟ್ರುಗಳು. ತೀರ್ಥ ಇದು ಅಭಿಷೇಕ ಮಾಡಿದರೆ ನೀರು ಹೊರಗೆ ಹೋಗಲ್ಲ, ಅದು ಇದಾಗಿದೆ, ಅದನ್ನು ಸಹ ಕ್ಲೀನ್ ಮಾಡಬೇಕಂತ ಹೇಳಿದರು. ಹಾಗಾಗಿ ನಮಗೊಂದು 60ರಿಂದ 80 ಲಕ್ಷ ಕಟ್ಟಿ ಬರ್ಬೋದು ಅಂತ ಇಂಜಿನಿಯರ್ ಎಸ್ಟಿಮೇಟ್ ಮಾಡಿದಾಗ ನಮಗೆ ಅನುಭವ ಬಂತು.
ಈ ತನಕ MLA ಅವರು ಒಂದು 2.5 ಲಕ್ಷ ಕಳೆದ ವರ್ಷ ಕೊಟ್ಟರು. ಈ ಸಲ ಜಿಲ್ಲಾ ಪಂಚಾಯತಿಂದ 10 ಲಕ್ಷ, ತಾಲೂಕು ಪಂಚಾಯತಿಂದ 8 ಲಕ್ಷ ಮತ್ತು MLA ನಿಧಿಯಿಂದ 2 ಲಕ್ಷ ಕೊಡ್ತೇನೆ ಅಂತ ಹೇಳಿದರು. ಈ ತನಕ ಬರಲಿಲ್ಲ. ಇನ್ನು ಅದರ ಬಗ್ಗೆ ಟೆಂಡರ್ ಮೂಲಕ ಪ್ರಕಾಶನಿಗೆ ಹೇಳಿದರೆ ಟೆಂಡರ್ ಮೂಲಕ ಮಾಡಬೇಕಂತ ಹೇಳಿದರು. ಅದರ ಬಗ್ಗೆ ಇದು ಕೆಲಸ ಮಾಡ್ತಿದ್ದೇವೆ. ಈಗ ನೀವು ಊರಿನವರ ಕೊಡುಗೆ ಹೇಗೆ? ಆರ್ಥಿಕವಾಗಿ ನಾವು ಒಂದು ಮನೆಗೆ 30,000 ರೂಪಾಯಿಗೆ ತೀರ್ಮಾನ ಮಾಡಿದ್ದೇವೆ. ಒಂದು ಮನೆಗೆ 30,000 ರೂಪಾಯಿ ಕೊಡಬೇಕು. ಎಷ್ಟು ಮನೆ ಇದೆ? ಒಂದು ಮನೆ 47 ಮನೆ ಇದ್ದರು. ಒಂದು ಮನೆಯಲ್ಲಿ ಇದ್ದವರು 4-5 ಪಾಲಾಗಿ ಹೋಗಿದ್ದಾರೆ. 4-5 ಜನ ಇದ್ದವರು ಬೇರೆ ಬೇರೆ ಕೂತಿದ್ದಾರೆ. ಅವರು ಸಹ 30,000 ರೂಪಾಯಿ ಕೊಡಲಿಕ್ಕೆ ಕಷ್ಟ ಆಗ್ತದೆ. ನಮಗೆ ಸಹ ಅನುಭವ ಇದ್ದದ್ದು. ಮತ್ತು ಕೊಡುವವರು ಕೊಡ್ತಾರೆ ಇಷ್ಟಂತ. ಮತ್ತು ಇಟ್ಟಿಗೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಒಂದು ಇಟ್ಟಿಗೆ, ಈ ಮುರಕಾಲು ಇಟ್ಟಿಗೆನ ತಂದು ಕೊಟ್ಟವರು ಇದೆ. ಮತ್ತು ನಾನು ಸಹ 1 ಲಕ್ಷ ಕೊಡ್ತೇನೆ ಅಂತೇಳಿ ನಾನು ಮೊನ್ನೆ ಕೊಟ್ಟಿದ್ದೇನೆ. ಮತ್ತು ನಾನು ನನ್ನಿಂದ ಏನು ಕೊಡಬೇಕು ದೇವಸ್ಥಾನಕ್ಕೆ 30,000 ರೂಪಾಯಿ ಕೊಡಲಿಕ್ಕೆ ಉಂಟು, ಅದು ಸಹ ಕೊಡ್ತೇನೆ ನಾನು. ಈಗ ನೀವು ಇಲ್ಲಿ ದೇವಸ್ಥಾನ ಆರಂಭ ಆಗುವಾಗಲೂ ಇದ್ರಿ. ಆವಾಗ ನಿಮ್ಮ ದೇವಸ್ಥಾನದ ಅಧ್ಯಕ್ಷ ನೀವೇ. ಈಗ ಅಧ್ಯಕ್ಷ ನೀವು. ಎಂತ ಹೆಸರು? ಮೋಹನ್ ಅಂತ. ಮೋಹನ್. ಈಗ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ. ಜೀರ್ಣೋದ್ಧಾರ ಆಡಳಿತ ವ್ಯವಸ್ಥಾಪನಾ ಸಮಿತಿ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ಈಗ ದೇವಸ್ಥಾನ ನಿರ್ಮಾಣ, ಈ ಅಶ್ವತ್ಥ ಮರದೊಂದು ಕತೆ. ಅಶ್ವತ್ಥ ಮರವನ್ನು ಕಡ್ದಿದ್ರೆ ಅಂತ ನೀವು ಗಿಡ, ಅದು ಮತ್ತೆ ಬೆಳೆದಂತೆ, ಹೌದಾ? ಕಡಿಲಿಲ್ಲ. ಫಸ್ಟಿಗೆ ಅಷ್ಟಾಗಲ ಇತ್ತು, ಆ ಅಶ್ವತ್ಥ ಮರದ ಅಷ್ಟಾಗಲ ಇತ್ತು. ಈ ಸೈಡ್ ಸ್ವಲ್ಪ ಜಾಸ್ತಿ ಇತ್ತು. ಅದು ಈ ಹಳೆ ದೇವಸ್ಥಾನ ಇತ್ತು ಹಂಚಿದ್ದು. ಆವಾಗ ಇದು ದೊಡ್ಡದು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಮಾಡುವಾಗ ಅಲ್ಲಿ ಕಸ ಎಲ್ಲ ತೆಗೆಯುವಾಗ ಅದರಲ್ಲಿ ಒಂದು ಸಣ್ಣ ಗಿಡ ಇತ್ತು. ನಮ್ಮ ಅಜ್ಜ ಎಲ್ಲ ಇದ್ದರು ಅವಾಗ, ನಮ್ಮ ಸಣ್ಣ ಮಕ್ಕಳು ಅಷ್ಟು ಇದ್ದಿಲ್ಲ. ಅವರು ಅದು ಗಿಡ ಎಲ್ಲ ಕೀಳುವಾಗ ಒಂದು ಗಿಡ ಕಾಣ್ತು ಅಲ್ಲಿ. ಅವರು ಹೇಳಿದರು ಇದು ಅಶ್ವತ್ಥ ಗಿಡ ತೆಗಿಬಾರ್ದು ಅಂತ ಹೇಳಿದರು. ಅಲ್ಲಿ ಒಂದು ಕಲ್ಲು ಕಟ್ಟಣಿತ್ತು, ಅದ್ರ ಬದಿಯಲ್ಲಿ ಬೆಳೆದದ್ದು. ಅದು ಅದೇ ದೊಡ್ಡದಾಗಿ ಇಷ್ಟು ದೊಡ್ಡದಾಗಿದೆ. ಅದಕ್ಕೆ ಮತ್ತೇನು ಮಾಡಿದರು, ಅಲ್ಲಿಗೆ ನಾಗನ ಕಟ್ಟೆ ಕೆಳಗಿತ್ತು, ಕೆಳಗೆ ತೆಗೆದು ಇದ್ರ ಬುಡಕ್ಕೆ ಹಾಕಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಹಾಗೆ ಅದು ಬೆಳ್ತಾ ಬಂತು ಈ ದೇವಸ್ಥಾನ ಆದಮೇಲೆ. ದೇವಸ್ಥಾನದ ಪಕ್ಕದಲ್ಲೇ ಅಶ್ವತ್ಥ ಮರ ಅದಾಗೆ ಬೆಳೆದಿದೆ. ಬಲಬದಿಯಲ್ಲಿ. ಈಗ ಇಲ್ಲಿ ತುಂಬ ಜನ ಬೇರೆ ಬೇರೆ ಪ್ರಾರ್ಥನೆ ಮಾಡಿದರೆ ಈಡೇರ್ತದೆ, ಇಲ್ಲಿ ಹರಕೆ ಕಟ್ಟಿಕೊಂಡ್ರೆ ಈಡೇರುತ್ತೆ. ಏನೆಲ್ಲ ಹರಕೆ ಕಟ್ಟಿಕೊಂಡ್ರೆ ಈಡೇರುತ್ತೆ? ಇಲ್ಲಿ ಸಾಧಾರಣ ಆನೆದೇ ಬಂದು ಹರಕೆ ಬಂದು ಆನೆದೇ ಇದು ಮಾಡಿ ಅವರು ಹರಕೆ ಕಟ್ಟಿ ಹೋಗ್ತಾರೆ. ಆನೆ ಹಾವಳಿದ್ದೆ ಅಷ್ಟು ಗೊತ್ತು ನಮಗೆ. ಆನೆ ಹಾವಳಿಗೆಲ್ಲ ಇಲ್ಲೇ ಬಂದು ಹರಕೆ ಕಟ್ಟು ಹೋಗ್ತಾರೆ. ಓಕೆ. ಬೇರೆ ನಮ್ಮ ಸಮೀಪದ ಗ್ರಾಮ ಚಾರ್ಮಡಿ ಗ್ರಾಮ, ಅಲ್ಲಿಂದ ಇಲ್ಲಿ ಯಾತ್ರೆ ಮೂಲಕ ಬಂದು ಇಲ್ಲಿ ಹರಕೆ ಸಪಿಸಿ ಹೋಗಿದ್ದಾರೆ. ಇದು ಆನೆಗಳು ಬರುವ ಪಟಳ ಜಾಸ್ತಿ ಇರುವುದರಿಂದ ಅವರು ಇಲ್ಲಿ ಬಂದು ಹರಕೆ ಎಲ್ಲ ತೀರಿಸಿದ ಮೇಲೆ ಅಲ್ಲಿ ಆನೆಗಳ ಕಾಟ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಅಶ್ವತ್ಥ ಪೂಜೆ ಇದು ಶನಿವಾರ ಇದು ಅಶ್ವತ್ಥ ಇದಕ್ಕೆ ಸುತ್ತು ಬರ್ತಾ ಇರ್ತಾರೆ. ಇದು ಪ್ರದಕ್ಷಿಣೆ ಬಂದರೆ ನಾವು ಪರಿಹಾರ ಆಗುತ್ತಂತ ಈಗಲೂ ಕೆಲವು ಬಂದು ಹೋಗ್ತಾ ಇರ್ತಾರೆ ಶನಿವಾರ ದಿನ. ಇಲ್ಲ, ನಮ್ಮ ಊರಿನವರು. ಹಾಂ. ಮತ್ತು ಇನ್ನು ಮುಂದೆ ನಿಮ್ಮ ಈ ಎಲ್ಲ ಕೆಳಗೆಲ್ಲ ಪ್ರಚಾರ ಮೂಲಕ ಇನ್ನು ಮುಂದೆ ಕೂಡ ಹೆಚ್ಚಿನ ಜನ ಬಂದರೆ ಒಳ್ಳೆಯದಿತ್ತು, ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಪವಾಡಗಳು ಒಂದೆರಡಲ್ಲ, ಎಲ್ಲವೂ ಕೂಡ ನನ್ನ ಹತ್ರ ಆಫ್ ದಿ ರೆಕಾರ್ಡ್ ಮಾತಾಡುವಾಗ ಬಹಳಷ್ಟು ಹೇಳ್ತಾ ಇದ್ರು. ಅದನ್ನು ಕೇಳಬೇಕು. ಈ ದೇವರ ನಂಬಿದ ನಂತರ ಯಾರ್ಯಾರಿಗೆ ಏನೇನಾಗಿದೆ? ಕೋಲೋಡಿ ಅಂತ ಒಂದು ಊರಿದೆ, ಅಲ್ಲಿ ಅವರು ಇಲ್ಲಿ ನಮ್ಮ ಗ್ರಾಮದವರೇ. ಅವರು ಇಲ್ಲಿ ಬಂದು ನಮಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಬಂದು ಹರಕೆ ತೀರಿಸಿ ಹೋದ ನಂತರ ಹರಕೆ ಹೇಳಿದರು ಮೊದಲು, ಅದಕ್ಕೆ ಅವರಿಗೆ ಮಕ್ಕಳಾಗಿದೆ ಅಂತೆ. ಆದಮೇಲೆ ಬಂದು ಇಲ್ಲಿ ಹರಕೆ ತೀರಿಸಿ ಹೋಗಿದ್ದಾರೆ. ಬೇರೆ ಅಷ್ಟು ಹೇಳಿ ಸರ್. ಇಲ್ಲಿ ಹಂದಿ ಕಾಡೊಳಗೆ ಕಡುವೆ ಎಲ್ಲ ಭಾರಿ ಉಪದ್ರ ಇತ್ತು. ಆನೆ ಬಿಟ್ಟು ಬೇರೆ ಎಲ್ಲ ಇಲ್ಲಿ ಏನು ಬಾಳೆ ನೆಡಂಗಿಲ್ಲ, ಅಡಿಕೆ ಕೃಷಿ ಮಾಡೋಂಗಿಲ್ಲ, ತೆಂಗು ಮಾಡೋಂಗಿಲ್ಲ. ಬದುಕಲಿಕ್ಕೆ ಸಂಜೆ 6 ಗಂಟೆ ಆದರೆ ಮನೆಯಿಂದ ಹೊರಗೆ ಹೋಗಂಗಿಲ್ಲ. ಆ ಕಾಲದಲ್ಲಿ ಆಗಿತ್ತು ಆನೆದ ಉಪದ್ರ. ಈ ದೇವರನ್ನು ನಂಬದ ಮೇಲೆ ಯಾವ ಈಗ ಉಪದ್ರ ಒಂದು ಇಲ್ಲ. ಈಗ ಹೊರಗಿಂದವರು ಬಂದು ದೇವರಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಮತ್ತು ನಮ್ಮ ಊರಿಗೆ ಮೆಟ್ರೋ ಸಹ ಎಲ್ಲ ತರಲಿಕ್ಕೆ ಭಾರಿ ಭಂಗ ಆಗ್ತದೆ. ಒಂದು ಜೀಪು ಬಾಡಿಗೆ ಮಾಡೋಕ್ಕೆ 1,500-2 ಸಾವಿರ ಕೊಡಬೇಕಾಗ್ತದೆ. ಇಲ್ಲಿಗೆ ಅವರು ಕರ್ಕೊಂಡು ಬರೋ ಇಲ್ಲಿಗೆ ಮೇಸ್ತ್ರಿ ಕೆಲಸ ಮಾಡಲಿಕ್ಕೂ ತುಂಬ
ಭಂಗ ಆಗ್ತದೆ. ಅವರಿಗೆ ಎಲ್ಲ ಖರ್ಚು ಇದು ಸಂಬಳ ಭಾರಿ ಭಂಗ ಉಂಟು. ಗಾಡಿ ವ್ಯವಸ್ಥೆ ಇಲ್ಲ, ಇಲ್ಲಿ ರೋಡು ಸರಿ ಇಲ್ಲ ಸರ್, ಅದು ತುಂಬ ಭಂಗ ಆಗ್ತದೆ. ಈರೆಗೆ ಮೂಲು ಮುಕ್ಳಿಗೆ ಕಷ್ಟ ಮುಕ್ಳು ಈ ಪರಕ್ಕೆ ಪಂಡೇರು ಇಂಚ ಪುರ ಗೊತ್ತುಜ ಗೊತ್ತುಂಡಿರೆಗೆ ಇಚ್ಚಪ್ಪ ಆಕಿ ಪನ್ನವೇ ಗೊತ್ತಿತ್ತು ನೆಂಕುಲ ಅವಕದಲ್ಲ ಎಷ್ಟ ಗೊತ್ತಿಜ್ಜಿ ಎಷ್ಟು ದಲ ಗೊತ್ತಿಜ ದಲ ಗೊತ್ತಿಜ್ಜಿ ಈರೆಗಿತ್ತೆ ಮೂಲು ಬೇಲೆ ಮಂತಿ ಬುಕ್ಕ ಇರ್ನ ಇಲ್ಲದ ಪರಿಸ್ಥಿತಿ ಅಂತ ಇಕ್ಲೆಗದಲ್ಲ ತೊಂದರೆ ಇಜ್ಜಿ ದೇರ್ನದ ಟಾಡಾಡೆ ಪೂರ ಅಡ್ಜಸ್ಟ್ ಆಪುಂಡು ಪ್ರತಿಯೊಂದು ವಿಷಯ ಎಲ್ಲ ಅದೆಲ್ಲ ಕಷ್ಟ ಅನ್ನು ಅನ್ಪುನಾತ್ ಗೊತ್ತಾಪಿಜ್ಜಿ. ಈಗ ಹೆಚ್ಚು ಆರಾಧನೆ ಅಲ್ಪನ ಗಣೇಶನ ಒಂದು ಮುಲ್ಪನೆ ಮುಲ್ಪನೆ ದಾದ ಕಷ್ಟ ಎತ್ತಂಡಲ್ಲ ಇಡೆಗೆ ಪರಕ್ಕೆ ಎಂಚಿನಂಡಲ್ಲ ಪನ್ನೊಂದು ದಾದ ಪರಕ್ಕೆ ಅನ್ಪರು ಇಜ್ಜಿ ಎಂಕ್ಲಿ ಇತ್ನೇಟ ಅಂಚಿನದಲ್ಲ ಇಜ್ಜಿ ಅದು ಇತ್ತಂಡಲ್ಲ ಇನ್ನೊಂದು ಅಂಚಿನ ಜೋಕ್ಲೆಗೆ ಹುಷಾರು ಇಜ್ಜಿನಲ್ಲ ಪುರ ಇನ್ನೊಂದು ಎಂಕ್ಲೊಂಜಿ ಆಸ್ಪತ್ರೆಗೆ ಐಕ್ ನೆಕ್ಕೊಂಡ ಕಡಿಮೆ ಆಪುಂಡು ಎಂಕ್ಲೊಂಜಿ ನಂಬಿಕೆ ಮೂಲ ಎನ್ನದು ಬೊಮ್ಮನು ನೀನೆತ್ತದು ಪರಕ್ಕೆ ಕಟ್ಟೊಂಡ ಇಡೆಗೆ ದಾದ ಕಟ್ಟೊಂಡ ಇತ್ತೆ ಕಟ್ಟೊಂಡಾಗಲಿ ಸುಮಾರು ಜನ ಎಂಗ್ಲ ವೀಡಿಯೋ ತೂಪಿರಪ್ಪ ಇಲ್ಲಿಗೆ ಒಂದು ಹರಕೆ ಕಟ್ಕೊಳ್ಬೇಕು, ಹರಕೆ ತೀರಿಸ್ಲಿಕ್ಕೆ ಬರಬೇಕು. ಅಕ್ಲು ದಾದ ಕಟ್ಟೋನೋಲಿ ಅಕ್ಲು ಬತ್ತಂಡ ಒಂಜಿ ಮನಸ್ಸು ಅಕ್ಲ ಕಾಡಿಗೆ ದೀಪರು ಕಾಡಿದ ಪೂಜೆ ಆಪನ ಟೈಮ್ ಬರ್ಪೇರು ಒಂಜಿ ಒಂಜಿ ಇಂಚಿನ ದೀಪ ಇಂಚಿನ ಗಂಟೆ ಇಂಚಿನ ಕೊರ್ದು ಹೋಗ್ತಾರೆ ದೀಪ ಗಂಟೆ ಕೊರ್ದು ಹೋಗ್ತಾರೆ ನೋಡಿ. ಅದು ಹೇಳ್ತಿರೋದು ಇಲ್ಲಿಗೆ ದೀಪ ಮತ್ತು ಗಂಟೆ ಕೊಡುವಂಥ ಒಂದು ಸಂಪ್ರದಾಯ ಇದೆ. ಬಹಳಷ್ಟು ಜನ ಬಂದು ಇಲ್ಲಿ ದೀಪ, ಗಂಟೆ, ಅಕ್ಕಿ, ಅಡಿಕೆ ಹೀಗೆಲ್ಲ ಬೇರೆ ಬೇರೆ ಒಂದು ಅನ್ನದಾನದ ಸೇವೆ ಹೀಗೆಲ್ಲ ಮಾಡ್ತಾರೆ. ಹರಕೆಯನ್ನು ಕಟ್ಕೊಳ್ತಾರೆ. ಅವರು ಒಂದು ಯೋಚನೆ ಮಾಡಿ ಅವರೊಂದು ಹರಕೆಯನ್ನು ನೆನೆಸಿ ಅಥವಾ ಹರಕೆಯನ್ನು ಚಿಂತನೆ ಮಾಡಿ ಅವರಲ್ಲಿ ಒಂದು ಪಣವು ಅಂದರೆ ಒಂದಷ್ಟು ಹಣವನ್ನು ಎತ್ತಿಟ್ಟು ಆ ನಂತರ ಇಲ್ಲಿಗೆ ಬಂದು ಸೇವೆಯನ್ನು ಕೊಡ್ಬೋದು. ಯಾಕೆಂತಂದರೆ ಅವರ ಹರಕೆ ಅವರ ಇಷ್ಟಾರ್ಥಗಳು ಈಡೇರಿದರೆ ಇಲ್ಲಿ ಬಂದು ಕೊಡ್ಬೋದು ಅನ್ನುವಂಥದ್ದನ್ನು ಇಲ್ಲಿದೆ. ಅಂಥವರು ತುಂಬ ಜನ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೀವು ಒಂದೇನು ಹೇಳ್ತಿದ್ರಿ? ನನ್ನ ತಮ್ಮ ಮನೆ ಆಗಬೇಕು 1 ವರ್ಷದೊಳಗೆ ಅಂತ ಹೇಳಿದ. 1 ವರ್ಷದೊಳಗೆ ಮನೆ ಆಯಿತು, ಮನೆ ಒಕ್ಕಲಾಯಿತು, ಎಲ್ಲ ಆಯಿತು. ಇನ್ನು ಅರ್ಕೆ ಕೊಡಲಿಕ್ಕೆ ಬರ್ಬೋದು, ಎಂತ ಕೊಡ್ತಾನೆ ಅಂತ ಗೊತ್ತಿಲ್ಲ. ಬರ್ತೀನಿ ಅಂತ ಹೇಳ್ತಾ ಇದ್ದ. ಬರ್ತೀನಿ ಅಂತ ಹೇಳ್ತಾರೆ. ಅವರು ಅಂದುಕೊಂಡದಾಗಿದೆ ಆಗಿದೆ. ಮೊಮ್ಮಗೊಬ್ಬ ಮಾತಾಡ್ತಿರ್ಲಿಲ್ಲ 5 ವರ್ಷ ಆದ್ರೇನು. ಇಲ್ಲಿಗೆ ಅರಕೆ ಇಟ್ಟು ಬೆಳ್ಳಿ ದೀಪ ಕೊಡ್ತೀನಿ ಅಂತ ಅರ್ಕೆ ಮಾಡಿದ್ದು. ಅರ್ಕೆ ಕೊಟ್ಟು ಒಂದು 15 ದಿವಸಕ್ಕೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅದರಿಂದ ನಮಗೆ ತುಂಬ ನಂಬಿಕೆ. ಅವ್ರು ಎಲ್ಲಿಯವರು? ಇಲ್ಲೇನೆ ಇಲ್ಲಿ ಅವರೇ ನನ್ನ ಮಗನ ಮಗ ಮಾತಾಡ್ತಾ ಇರ್ಲಿಲ್ಲ. ಎಷ್ಟು ವರ್ಷ? 5 ವರ್ಷ. 5 ವರ್ಷ ಆದ್ರೂ ಮಾತಾಡ್ತಿರ್ಲಿಲ್ಲ. ಇಲ್ಲ, ಈಗ ಮಾತಾಡ್ತಾನೆ. ಅರ್ಕೆ ಕೊಟ್ಟು ಒಂದು 15 ದಿವಸಕ್ಕೆ ಮಾತಾಡ್ತಾನೆ. ಈಗ ಸ್ಕೂಲಿಗೆಲ್ಲ ಹೋಗ್ತಾನೆ. ಇದು ಈ ನಾಟ್ಯ ಗಣಪತಿಯ ವಿಶೇಷ. ನಾವಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿಯ ತಿರುವಿನಲ್ಲಿ ಬಲಭಾಗಕ್ಕೆ ಸಾಗದಾಗ ನೆರಿಯ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂಥ ಬಾಂಜಾರು ಮಲೆ ಅನ್ನುವಂಥ ಪ್ರದೇಶದಲ್ಲಿ. ಈ ಪ್ರದೇಶ ಸುಮಾರು 135ರಿಂದ 135ರಷ್ಟು ಜನ ಇದ್ದಾರೆ. 47 ಮನೆಗಳಿದ್ದಾವೆ. ಇಲ್ಲಿ ಎಲ್ಲದಕ್ಕೂ ಕಷ್ಟ. ಯಾಕೆಂತಂದರೆ ಇಲ್ಲಿ ಸಾಗಾಟಕ್ಕೆ ಕಷ್ಟ, ಇಲ್ಲಿ ರಸ್ತೆ ಸರಿ ಇಲ್ಲ. ಆನಂತರ ವಿದ್ಯುತ್ತು ಅದು ಕೂಡ ಆಗಾಗ ಹೋಗ್ತಾ ಇರುತ್ತೆ. ಅಲ್ಲಲ್ಲಿ ಕಾಡಿನಲ್ಲಿ ಮರ ಬಿದ್ದರೆ ಇಲ್ಲಿ ವಿದ್ಯುತ್ ಇರೋದಿಲ್ಲ. ಇಂತಹ ಕಷ್ಟದ ಜೀವನದ ನಡುವೆ ಇವರು ದೇವರ ಆರಾಧನೆಯನ್ನು ಮಾತ್ರ ನಿಲ್ಲಿಸಲಿಲ್ಲ, ದೇವರ ಪೂಜಾ ಕೈಂಕರ್ಯಗಳನ್ನು ನಿಲ್ಲಿಸಲಿಲ್ಲ, ದೇವರಿಗೆ ಮಾಡಬೇಕಾದಂತಹ ಸೇವೆಗಳನ್ನು ನಿಲ್ಲಿಸಲಿಲ್ಲ. ಆ ದೇವರನ್ನು ನಂಬಿ, ವಿಘ್ನ ನಿವಾರಕನನ್ನು ನಂಬಿ ನಮ್ಮೆಲ್ಲ ವಿಘ್ನಗಳು ದೂರಾಗಲಿ ಅನ್ನುವಂಥದ್ದನ್ನು ಹಲವಾರು ದಶಕಗಳಿಂದ ನಂಬಿಕೊಂಡು ಬಂದಿದ್ದಾರೆ. ಅವರ ಇಷ್ಟಾರ್ಥಗಳು ಈಡೇರಿದೆ. ಈಗ ಇಷ್ಟಾರ್ಥಗಳು ಈಡೇರಿದ್ರಿಂದಲೇ ಇಲ್ಲಿ ಒಂದು ಜೀರ್ಣೋದ್ಧಾರಕ್ಕೆ ಕೈ ಹಾಕಿದ್ದಾರೆ. ನೀವು ಕೂಡ ಬಹಳಷ್ಟು ಜನ ಭಕ್ತರು ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದು ತಮ್ಮ ಹರಕೆಯನ್ನು ಕಟ್ಟಿಕೊಳ್ಬೋದು. ಈ ನಾಟ್ಯ ಗಣೇಶನ ಮಹಿಮೆ ಮತ್ತು ನಾಟ್ಯ ಗಣೇಶನ ಪವಾಡವನ್ನು ತಾವು ಕೂಡ ಆ ನಾಟ್ಯ ಗಣೇಶನ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಇದು ಬಾಂಜಾರು ಮಲೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ನಾಟ್ಯ ಗಣೇಶನ ದೇವಾಲಯದ ವಿಶೇಷವಾದ ವರದಿ. ಯಾಕೆಂತಂದರೆ ಈ ದೇವಸ್ಥಾನದ ವರದಿ 1983ರಿಂದ ಇಲ್ಲಿಯ ತನಕ ಯಾರೂ ಮಾಡಲಿಲ್ಲ ಅನ್ನುವಂಥದ್ದು ಊರಿನವರು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲ ವರದಿ ನಾಟ್ಯ ಗಣೇಶನ ಪರಿಚಯ ಮತ್ತು ನಾಟ್ಯ ಗಣೇಶನ ಕ್ಷೇತ್ರ ಪರಿಚಯವನ್ನು ಈ ಮೂಲಕ ಸುದ್ದಿ ನ್ಯೂಸ್ ನಿಮಗಾಗಿ ಮಾಡ್ತಾ ಇದೆ. ರಂಜನ್ ನೆರಿಯ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಬಾಂಜಾರು ಮಲೆ, ನೆರಿಯ.